ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳ ಸಮೂಹ ಸೇರಿ ಆಚರಿಸುವ ದೀಪಾವಳಿ ಸಂಭ್ರಮ ಜೈನಕಾಶಿ ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಳ್ವಾಸ್ ದೀಪಾವಳಿ 2021ರ ಸಂಭ್ರಮದ ಆಚರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪ್ರದಾಯಬದ್ಧವಾಗಿ ಇಂದು ನಡೆಯಿತು. ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆಯಲ್ಲಿ ನಡೆದ ದೀಪಾವಳಿ ಆಚರಣೆಯಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ತುಳಸಿ ಕಟ್ಟೆಗೆ ದೀಪ ಬೆಳಗಿಸಿದ್ರು. ಬಳಿಕ ಗೋಪೂಜೆ ಹಾಗೂ ಕೃಷಿ ಪರಿಕರಗಳಿಗೆ ಪೂಜೆ ನಡೆಸಿಕೊಟ್ರು. ಕದ್ರಿ ನವನೀತ ಶೆಟ್ಟಿ ಬಲೀಂದ್ರ ಪಾರ್ಧನದ ಮೂಲಕ ಬಲೀಂದ್ರನನ್ನ ಕೂಗಿ ಬಲೀಂದ್ರ ಪೂಜೆ ನಡೆಸಿಕೊಟ್ರು. ನಂತರ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಸಂಭ್ರಮ ನಡೆಯಿತು. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಾನಾ ರಾಜ್ಯಗಳ ಕಲಾ ತಂಡಗಳ ಕಲಾವಿದರು ಸಂಗೀತ ನೃತ್ಯ ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ರು. ವಿಶಾಲ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು. ವೇದಿಕೆಯ ಮುಂಭಾಗದಲ್ಲಿ ಸಾಂಪ್ರದಾಯಿಕ ಆಚರಣೆಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳು ಸಿದ್ಧಗೊಳ್ಳುವ ಮುಖಾಂತರವಾಗಿ ಸಂಭ್ರಮಿಸುವ, ಮನೆ ತುಂಬಿಸಿಕೊಳ್ಳುವ ಕಾರ್ಯ ಇದು. ಅರಶಿನ ಕುಂಕುಮದ ಮೂಲಕ ಅರ್ಚನೆಯನ್ನ ಮಾಡ್ತಾ ಇದ್ದಾರೆ. ಆರತಿಯನ್ನ ಮಾಡುವ ಮುಖಾಂತರವಾಗಿ ಕೊಡುವಂತಹ ಗದ್ದೆಯಲ್ಲಿ ಉಳುಮೆ ಮಾಡಬೇಕಾದ್ರೆ ಇರಬೇಕಾದಂತಹ ಈ ಸಲಕರಣೆಗಳು ಅನ್ನಕ್ಕೆ ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತಹ ಸಲಕರಣೆಗಳು. ದೀಪಾವಳಿಯ ಸನ್ನಿವೇಶದಲ್ಲಿ ಅಂತಹ ಸಲಕರಣೆಗಳನ್ನು ಬಹಳ ಗೌರವಪೂರ್ವಕವಾಗಿ ಆರತಿ ಎತ್ತಿ ಆನಂತರದಲ್ಲಿ ಪುಷ್ಪವೃಷ್ಟಿಯನ್ನು ಸಲ್ಲಿಸುವ ಮುಖಾಂತರವಾಗಿ ಇದ್ದಾರೆ. ಪ್ರತಿ ವರ್ಷದಂತೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಈ ವರ್ಷವೂ ಕೂಡ ದೀಪಾವಳಿಯನ್ನ ಅತ್ಯಂತ ವೈಭವೋಪೇತವಾಗಿ ನಡೆಸುವಂತಹ ಅದನ್ನು ಆಚರಿಸಬೇಕು, ಆ ವಿಜೃಂಭಣೆಯನ್ನು ಇಟ್ಕೊಳ್ಬೇಕು ಎಂಬುದೇ ನಮ್ಮ ಆಶೆ. ಈ ವರ್ಷ ಬಹಳಷ್ಟು ಫಲಪ್ರದವಾದಂಥ ವರ್ಷ. ಈಗಾಗಲೇ ಒಂದು PUCಗೆ ಸಂಬಂಧಪಟ್ಟ ಒಂದು ರಿಸಲ್ಟನ್ನೇ ಗಮನಿಸಿದರೆ ಅದು ನಮ್ಮ NCERT ಸಿಲೆಬಸ್ಸಿನ ರಾಜ್ಯದ ಎಕ್ಸಾಮ್ ಇರ್ಬೋದು, ಬಹಳ ಮುಖ್ಯವಾಗಿ CET, NEET ಅಥವಾ JEE-ನಂಥ ಒಂದು ಪೂರಕ ಎಕ್ಸಾಮ್ ಇದ್ದಿರ್ಬೋದು. ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮ 25 ವರ್ಷದಲ್ಲಿ ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಮಾದರಿಯಾದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ನಾನು ಇಷ್ಟಪಡುವಂಥ ಒಂದು ಕ್ರೀಡಾ ಲೋಕ ಇರ್ಬೋದು. ಈ ಸಲ ಕ್ರೀಡಾ ಲೋಕದಲ್ಲಿ ಖಂಡಿತ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೀಟನ್ನು ಪುನಃ ಮೂಡುಬಿದ್ರೆಯಲ್ಲಿ ಮಾಡಬೇಕು ಎಂಬ ಆಶೆ ಇದೆ. ಆಲ್ ಇಂಡಿಯಾ ಯೂನಿವರ್ಸಿಟಿಯ ಕ್ರಾಸ್ ಕಂಟ್ರಿ ರೇಸನ್ನು ನಾವು ಮಾಡಬೇಕೆಂಬ ಆಶೆ ಇದೆ. ಇಡೀ ದೇಶದಿಂದ 1,000 ಯೂನಿವರ್ಸಿಟಿಗಳ ಮಕ್ಕಳು ಇಲ್ಲಿ ಬರಲಿಕ್ಕಿದ್ದಾರೆ. ಇಲ್ಲಿ ಇಷ್ಟ ತನಕ 5 ಬಾರಿ ಆಳ್ವಾಸ್ ಸಂಸ್ಥೆ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದ ಪದಕವನ್ನು ಪಡೆದಿದ್ದು, ಈ ವರ್ಷವೂ ಅದನ್ನು ಪಡೆಯಬೇಕು ಎಂಬ ಆಶೆ ನಮಗಿದೆ. ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನು ಬಹಳ ವೈಭವೀಕರಣ ಅಲ್ಲದೆ ಹೋದರೂ ಕೂಡ ಯಥಾ ಪ್ರಕಾರ ಕಟ್ಟುಕಟ್ಟಲೆಯನ್ನು ಇಟ್ಟುಕೊಂಡು ಬಹಳ ಸಂಪ್ರದಾಯವಾಗಿ ಅದನ್ನು ಮಾಡಬೇಕು ಎಂಬ ಆಶೆಯೂ ನಮಗೆ ಇದೆ. ಕೃಷಿ ಪರಿಕರಗಳನ್ನು ಪೂಜೆ ಮಾಡುವ ಮೂಲಕ ಮಾಡಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಸರಸ್ವತಿ ಪೂಜೆಯನ್ನು ಮಾಡಿದರು. ಲಕ್ಷ್ಮಿಗೂ ಕೂಡ ಗೌರವವನ್ನು ನೀಡಿದರು. ಗೋಪೂಜೆಯನ್ನು ಮಾಡಿ ಇದೀಗ ವನಜಾಕ್ಷಿ ಶ್ರೀಪತಿ ಭಟ್ ವೇದಿಕೆಯಲ್ಲಿ ದೀಪಾವಳಿ ಸಂಭ್ರಮ. ಇಲ್ಲಿ ಒಂದು ಸ್ತಂಭ ಕಾಣಿಸ್ತಾ ಇದೆ. ಇದಕ್ಕೆ ಬಲೆಕ್ಕಿ ಮರ ಅಂತ ಕರೀತೇವೆ. ದೀಪಾವಳಿಯ ಸಂದರ್ಭ ಬಲಿಪಾಡ್ಯದಂದು ಗದ್ದೆಯ ಹುಣಿಯಲ್ಲಿ ಈ ದೀಪಸ್ತಂಭವನ್ನು ನೆಟ್ಟು, ಅದೇ ರೀತಿ ಮನೆಯಂಗಳದಲ್ಲಿ ಈ ದೀಪಸ್ತಂಭವನ್ನು ನೆಟ್ಟು ನಮ್ಮ ತುಳುನಾಡಿನಲ್ಲಿ ದೀಪವನ್ನು ಉರಿಸಿ ಬಲೀಂದ್ರನನ್ನು ಸ್ವಾಗತಿಸುವಂತಹ ಒಂದು ಪದ್ಧತಿ. ಬಲೀಂದ್ರ ಲೆಪ್ಪು ಬಲಿಚಕ್ರವರ್ತಿ ತುಳುನಾಡನ್ನು ಆಳಿದ್ದ. ಮಹಾವಿಷ್ಣು ವಾಮನ ರೂಪದಲ್ಲಿ ಬಂದು 3 ಹೆಜ್ಜೆಯ ಭೂದಾನವನ್ನು ಬೇಡಿದಾಗ ಅದಕ್ಕೆ ಒಪ್ಪಿ ದಾನವನ್ನು ನೀಡಿದಂತಹ ಬಲಿ ದಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿದಾಗ ವಾಮನ ತ್ರಿವಿಕ್ರಮನಾಗಿ ಮೊದಲ ಹೆಜ್ಜೆಯಲ್ಲಿ ಅತಳ ವಿತಳ ಸುತಳಾದಿ ಕೆಳಗಿನ 7 ಲೋಕಗಳನ್ನು ಒಂದು ಹೆಜ್ಜೆಯಲ್ಲಿ ಅಳೆಯುತ್ತಾನೆ.